ದಕ್ಷಿಣ ಭಾರತದಲ್ಲಿ ಜೋಡೋ, ಉತ್ತರದಲ್ಲಿ ಕಾಂಗ್ರೆಸ್ ಜೋಡೋ. ಕಾಂಗ್ರೆಸ್ನಿಂದ ಭಾರತ್ ಜೋಡೋ ಯಾತ್ರೆ ವಿಚಾರ. ದೇಶ ಮುರಿದವರು ಭಾರತ ಜೋಡೋ ಹೇಗೆ ಮಾಡ್ತಾರೆ? ದೇಶ ಮುರಿದವರಿಗೆ ಭಾರತ್ ಜೋಡೋ ಮಾಡುವ ನೈತಿಕತೆ ಇಲ್ಲ. ದೇಶದಲ್ಲಿ ಕಾಂಗ್ರೆಸ್ ಪಕ್ಷವೇ ಇಲ್ಲ ಎಂದು ರಾಜ್ಯ ಸಚಿವ ಸುನಿಲ್ ಕುಮಾರ್ ಹೇಳಿದರು. ಉಡುಪಿಯಲ್ಲಿ ಮಾತನಾಡಿದವರು, ದಕ್ಷಿಣದಲ್ಲಿ ಕಾಂಗ್ರೆಸ್ ಜೋಡೋ ನಡೆಯುತ್ತಿದ್ದರೆ ಉತ್ತರದಲ್ಲಿ ಹಿರಿಯ ನಾಯಕರು ಕಾಂಗ್ರೆಸ್ ತೊರೆಯುತ್ತಿದ್ದಾರೆ. ದಕ್ಷಿಣದವರು ಯಾತ್ರೆ ಮುಗಿಸಿ ಉತ್ತರ ತಲುಪುವಾಗ ಅಲ್ಲಿ ಕಾಂಗ್ರೆಸ್ ಇರಲ್ಲ, ಒಬ್ಬರೇ ಏಕಾಂಗಿಯಾಗಿ ಪಾದಯಾತ್ರೆ ಮಾಡೋ ಪರಿಸ್ಥಿತಿ ಬರಬಹುದು ಎಂದು ಹೇಳಿದರು. ಇನ್ನು ನಾರಾಯಣಗುರು ಜಯಂತಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿವಾದ ವಿಚಾರವಾಗಿ ಮಾತನಾಡಿದವರು, ಮಹಾಪುರುಷರ ಜಯಂತಿ ಆಚರಿಸಲು 6 ತಿಂಗಳ ಹಿಂದೆಯೇ ಸರ್ಕಾರ ನಿರ್ಧರಿಸಿತ್ತು. ಕೇವಲ ಬೆಂಗಳೂರು ಕೇಂದ್ರೀಕೃತವಾಗಿ ಯಾವುದೇ ಆಚರಣೆ ನಡೆಯಬಾರದು. ಬೆಂಗಳೂರು ಮಾತ್ರವಲ್ಲ, ಪ್ರತಿ ಜಿಲ್ಲೆಯನ್ನ ಕೇಂದ್ರೀಕರಿಸುವುದು ನಮ್ಮ ಉದ್ದೇಶ. ಮಹಾಪುರುಷರು ದಾರ್ಶನಿಕರನ್ನ ಒಂದು ಸಮುದಾಯಕ್ಕೆ ಸೀಮಿತ ಮಾಡಬಾರದು ಎಂದರು. ಒಂದು ಅಭೂತಪೂರ್ವವಾದಂಥ ಯಶಸ್ಸು, ಜನರ ಸ್ಪಂದನ ಮತ್ತು ಅವರ ಪ್ರತಿಕ್ರಿಯೆಯನ್ನು ನೋಡಿಕೊಂಡು ಮುಂದಿನ ಇಡೀ ರಾಜ್ಯಾದ್ಯಂತ ಈ ಜನಸ್ಪಂದನ ಕಾರ್ಯಕ್ರಮವನ್ನು ವಿಸ್ತರಿಸಬೇಕು ಅನ್ನುವಂಥ ಚಿಂತನೆಗಳನ್ನು ಮಾಡಿದ್ದೇವೆ. ಎಲ್ಲ ವಿಭಾಗಗಳಲ್ಲೂ ಕೂಡ ಜನಸ್ಪಂದನ ಕಾರ್ಯಕ್ರಮಗಳು ನಮ್ಮ ಕಡೆಯಿಂದ ನಡೆಯುತ್ತೆ. ಚರ್ಚೆಯ ವಿಷಯನೇ ಅಲ್ಲ, ಎಲ್ಲ ಮಹಾಪುರುಷರ ಜಯಂತಿಗಳನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡಬೇಕು ಅಂತೇಳಿ 6 ತಿಂಗಳ ಕೆಳಗಡೆ ನಮ್ಮ ಇಲಾಖೆ ನಿರ್ಧಾರವನ್ನು ತೆಗೆದುಕೊಂಡಿದೆ. ಆ ಹಿನ್ನೆಲೆಯಲ್ಲಿ 34 ಜಿಲ್ಲೆಗಳಲ್ಲಿ ಒಬ್ಬೊಬ್ಬರು ಮಹಾಪುರುಷರ ಜಯಂತಿಯ ಚಟುವಟಿಕೆಗಳು ನಡೆಯುತ್ತೆ. ಮುಂದಿನ ವರ್ಷ ಇನ್ನೊಂದು ಜಿಲ್ಲೆಗೆ ಹೋಗುತ್ತೆ. ಎಲ್ಲವೂ ಕೂಡ ಬೆಂಗಳೂರು ಕೇಂದ್ರೀಕೃತವಾಗಿ ನಡೀಬಾರದು ಅಂತ ನಮ್ದು ಆಶಯ ಇರುತ್ತೆ. ಮತ್ತು ಯಾವುದೇ ಮಹಾಪುರುಷರನ್ನ, ಅದು ಅವರು ಇವರು ಅಂತಲ್ಲ, ಎಲ್ಲ ಮಹಾಪುರುಷರನ್ನ, ದಾರ್ಶನಿಕರನ್ನ ಒಂದು ಸಮುದಾಯಕ್ಕೆ ಸೀಮಿತ ಮಾಡಲೇಬಾರದು. ಎಲ್ಲ ಸಮುದಾಯದವರು ಸೇರಿ ಒಂದೊಂದು ಜಯಂತಿಗಳನ್ನು ಆಚರಣೆ ಮಾಡಬೇಕು. ನಾವು ಇಲ್ಲಿಯ ತನಕ ಎಲ್ಲ ದಾರ್ಶನಿಕರನ್ನ, ಮಹಾಪುರುಷರನ್ನ ಒಂದೊಂದು ಜಾತಿಗಳಿಗೆ, ಸಮುದಾಯಗಳಿಗೆ ಸೀಮಿತ ಮಾಡ್ತಾ ಅಲ್ಲಿ ಯಾವುದೋ 1 ಗಂಟೆ 2 ಗಂಟೆ ಈ ರೀತಿ ಮಳೆ ಸುರಿದ್ರೆ ಎಲ್ಲೂ ಕೂಡ ಪ್ರವಾಹಗಳು ಬಂದೇ ಬರುತ್ತೆ. ಅದರ ನಿರ್ವಹಣೆ ಇನ್ನಷ್ಟು ಚೆನ್ನಾಗಿ ಆಗಬೇಕು ಅನ್ನುವಂಥದ್ದು ಜನಮಾನಸದಲ್ಲಿರುವಂಥ ಭಾವನೆಗಳಿದೆ. ಆ ಭಾವನೆಗಳನ್ನು ನಾವು ಖಂಡಿತ ಗೌರವಿಸ್ತೇವೆ. ಹಾಗಂತೇಳಿ ಸರ್ಕಾರ ಏನು ಕೈ ಕುಳಿತುಕೊಂಡಿಲ್ಲ. ಈಗ ನಂದು ಇಂಧನ ಇಲಾಖೆನಲ್ಲೇ ತೆಗೆದುಕೊಂಡ್ರೆ ಸುಮಾರು 1,500 ಲೈಟ್ ಕಂಬಗಳನ್ನು ಸುಮಾರು 48 ಗಂಟೆ ಒಳಗೆ ಬದಲಾಯಿಸುವಂಥ ಕಾರ್ಯವನ್ನು ನಾವು ಮಾಡಿದ್ದೇವೆ. ಎರಡನೇದು ಕಾಂಗ್ರೆಸ್ ಜೋಡೋ ಅಂತೇಳಿ ಉತ್ತರದಲ್ಲಿ ನಡೀತಾ ಇರಬೇಕಾದ್ರೆ ದಕ್ಷಿಣದಲ್ಲಿ ಇವರು ಭಾರತ್ ಜೋಡೋದಲ್ಲಿ ಹೊರಡ್ತಿದ್ದಾರೆ. ಬಹುಶಃ ಅವರು ಉತ್ತರಕ್ಕೆ ತಲುಪುವಷ್ಟರೊಳಗೆ ಕಾಂಗ್ರೆಸ್ ಅಲ್ಲಿ ಇರೋದಿಲ್ಲ. ಒಬ್ಬರೇ ಏಕಾಂಗಿಯಾಗಿ ಪಾದಯಾತ್ರೆ ಮಾಡಬೇಕಾದಂಥ ಒಂದು ವಿಚಿತ್ರ ಪರಿಸ್ಥಿತಿ ಉತ್ತರಕ್ಕೆ, ಮಧ್ಯಪ್ರದೇಶ ದಾಟಿದ ಕೂಡಲೇ ಬರ್ಬೋದು. ಹಾಗಾಗಿ ಪಾದಯಾತ್ರೆಯನ್ನು ಮೊಟಕುಗೊಳಿಸಿ ಕಾಂಗ್ರೆಸ್ ಅನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಉತ್ತರದಲ್ಲಿ ಮಾಡುವಂಥದ್ದು